ಬಿ ಜೆ ಪಿನ ದೊಡ್ಡ ಹಿಂದುತ್ವ ಯಾವುದು ರೀ? ಇನ್ಯಾರು ಮಾತಾಡಿದ್ರೆ ಹುಚ್ಚ ಅಂತ ಹೇಳಬೇಕು. ಇಡೀ ಜಗತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಹಿಂದುತ್ವದ ಪಾರ್ಟಿ, ಅದು ಕಮ್ಯುನಲ್ ಪಾರ್ಟಿ, ಅದು ಹಿಂದುತ್ವವನ್ನೇ ಬೆಳೆಸ್ತಾ ಇರುವಂಥ ಪಾರ್ಟಿ, ಜಗಳ ಮಾಡಿಸುವಂಥ ಪಾರ್ಟಿ ಅಂತ ಹೇಳಬೇಕಾದ್ರೆ ಯಾರೊಬ್ಬ ಎದ್ದು ನಿಂತು ನಾನು ಹಿಂದುತ್ವ ಅಂತ ಹೇಳೋದು. ಹಿಂದೇನು ಹಿಂದುತ್ವಕ್ಕೋಸ್ಕರ ಏನು ಕೆಲಸ ಮಾಡಲಿಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಗೋ ಸಾಗಾಟ ಆಗುವಾಗ ಎಲ್ಲರೂ ಇದ್ದರು ಅಂತ ಅವನು ಎದುರು ನಿಂತಿರ್ಬೋದು. ಅವನು ಹಿಂದೂಗಳ ವಿರುದ್ಧನೇ ಹೋರಾಟ ಮಾಡಿರುವಂಥದ್ದು. ಅವನ ಅಫಿಡವಿಟ್ನಲ್ಲಿ ಬರ್ಕೊಂಡಿದ್ದಾನವ. ಏನೇನು ಕೇಸುಗಳು ಅವರ ಮೇಲಿದೆ ಒಂದು ಸ್ವಲ್ಪ ನೋಡಿ, ಆ ಕೇಸುಗಳೇನಿದೆ ಅಂಥವ್ರು ಹಿಂದುತ್ವನ? ಹಿಂದೂಗಳಿಗೆ ಹೊಡೆದವರು, ದೇವಸ್ಥಾನದ ಹಣ ಹೊಡೆದವರು, ಒಂದು ಹೆಣ್ಣು ಮಗಳು ಡ್ರೈವಿಂಗ್ ಮಾಡ್ತಾ ಹೋದಾಗ ಬಿದ್ದು ಸತ್ತಾಗ ಅದನ್ನು ನೋಡಿದ ಮಾನವೀಯತೆ ಇಲ್ಲದಂಥವ್ರು. ಯಾರದೊಬ್ಬ ರವೀಂದ್ರ ಪೂಜಾರಿಯ ಮನೆಯಲ್ಲಿ ಜಾಗದಲ್ಲಿ ದಾರಿ ಕೊಡಬೇಕು ಅಂತ ಗಲಾಟೆ ಮಾಡಿ 307 ಹಾಕಿಸ್ಕೊಂಡವರು, ಅವರೆಂಥ ಹಿಂದುತ್ವ ರೀ? ಅದಕ್ಕೋಸ್ಕರ ಪಾಪ ಅನೇಕ ಮಕ್ಕಳಿಗೆ ಅದು ಗೊತ್ತಿಲ್ಲ. ಅದಕ್ಕೋಸ್ಕರ ಹಿಂದುತ್ವ ಅಂತ. ಭಾರತೀಯ ಜನತಾ ಪಾರ್ಟಿಯಿಂದ ಮೇಲಿನ ಹಿಂದುತ್ವ ಇಲ್ಲವೇ ಇಲ್ಲ. ಮತ್ತು ಇದೊಂದು ಅಖಿಲ ಭಾರತ ಸಂಘಟನೆ. ಇದು ಬರೀ ಒಂದು ಪುತ್ತೂರಿಗೆ ಸಂಬಂಧಪಟ್ಟದಲ್ಲ, ಇಡೀ ದೇಶದಾದ್ಯಂತ ಇರುವಂಥ ಒಂದು ಸಂಘಟನೆ. ಆ ಸಂದರ್ಭದಲ್ಲಿ ನಮ್ಮ ಹಿರಿಯರಾದಂಥ ಜಗತ್ತಿನಲ್ಲೇ 2ನೇ ಸ್ಥಾನದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರುವಂಥ, ಕೇಂದ್ರದ ಗೃಹ ಮಂತ್ರಿ ಆಗಿರುವಂಥ ಅಮಿತ್ ಶಾ ಅವರು ನಾನು ಹುಡುಗನ ಜೊತೆಯಲ್ಲಿ, ಹುಡುಗ ಅಲ್ಲ ಅದು ಅವ್ರ ಹತ್ರ ಮಾತಾಡ್ತೇನೆ ಅಂತ ಹೇಳಿದಾಗಲೂ ಅದನ್ನು ಧಿಕ್ಕರಿಸಿದಂಥ ವ್ಯಕ್ತಿ. ಅವರೇನು ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡ್ಬೋದು? ಅವರೊಂದು ಪಕ್ಷ ಇಲ್ಲದೆ ಒಬ್ಬ ಇಂಡಿಪೆಂಡೆಂಟಾಗಿ ಏನು ಮಾಡ್ಬೋದು? ಅವರು ಏನಾದ್ರು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯನಾ? ಗೆಲ್ಲುವುದಿಲ್ಲ. ಗೆಲ್ಲದೇ ಇದ್ದರೂ ಕೆಲವು ಜನ ಅಭಿವೃದ್ಧಿ ಮಾಡ್ತಾರೆ. ಈಗ ಯಾವುದೋ ಒಂದು ಪಕ್ಷದಲ್ಲಿ ಸೋತರು ಕೂಡ ಅವನ ಆ ಕ್ಷೇತ್ರದ ಅಭಿವೃದ್ಧಿ ಮಾಡಬಲ್ಲ. ಆದರೆ ಯಾರೊಬ್ಬ ಸ್ವತಂತ್ರವಾಗಿ ನಿಂತವನು ಅವನಿಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಸ್ವತಂತ್ರದ ಹಾಗೆ ತಾನೆ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಗೆ ಎಲ್ಲರೂ ಬೆಂಬಲ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿನ ಉಳಿಸಬೇಕು, ಬೆಳೆಸಬೇಕು, ಹಿಂದುತ್ವವನ್ನು ಉಳಿಸಬೇಕು, ದೇಶವನ್ನು ಉಳಿಸಬೇಕು. ಆ ದೃಷ್ಟಿಯಿಂದ ಎಲ್ಲರೂ ಸಹಕಾರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.